ಇಷ್ಟು ಕಮ್ಮಿ ಗ್ಯಾಸಲ್ಲಿ ಇಷ್ಟು ಕಮ್ಮಿ ಟೈಮಲ್ಲಿ ಮೊಟ್ಟೆಯನ್ನು ಒಂಚೂರು ಹಾಳಾಗದಾಗೆ ಒಂಚೂರು ಒಡೆಯದ ಹಾಗೆ ಬೇಯಿಸುವಂತಹ ಸರಿಯಾದ ವಿಧಾನನ ನಿಮಗೆ ಇಲ್ಲಿ ತನಕ ಯಾರು ಹೇಳ್ಕೊಟ್ಟಿರಲ್ಲ. ಆದ್ದರಿಂದ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ತೆ ಎಲ್ರಿಗೂ, ಹೇಗಿದ್ರೆಲ್ಲ? ನನ್ನ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂತಹ ಕಿಚನ್ ಟಿಪ್ಸನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಕಮ್ಮಿ ಗ್ಯಾಸಲ್ಲಿ ಒಂದು ಚೂರು ಹಾಳಾಗದಾಗೆ ಒಂದು ಚೂರು ಒಡೆಯದ ಹಾಗೆ ಮೊಟ್ಟೆಯನ್ನು ತುಂಬಾ ಸುಲಭವಾಗಿ ಪರ್ಫೆಕ್ಟಾಗಿ ಬೇಯಿಸೋ ವಿಧಾನವನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಬರೀ 3 ನಿಮಿಷದ ಗ್ಯಾಸ್ ಇದ್ದರೆ ಸಾಕು, ಸೂಪರ್ ಆಗಿ ಮೊಟ್ಟೆನ ಬೇಯಿಸ್ಬೋದು. ವಿಡಿಯೋ ಪೂರ್ತಿಯಾಗಿ ನೋಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಮೊಟ್ಟೆಯನ್ನು ಬೇಯಿಸ್ಕೊಳ್ಳುವ ಸರಿಯಾದ ವಿಧಾನದಲ್ಲಿ ಮೊದಲನೇ ಸ್ಟೆಪ್ ಅಂತಂದರೆ, ನಾವು ಯಾವ ಮೊಟ್ಟೆಯನ್ನು ಬೇಯಿಸ್ಕೊತೀವೋ ಅದನ್ನು ಒಂದ್ಸರಿ ನೀಟಾಗಿ ಚೆಕ್ ಮಾಡ್ಕೋಬೇಕು. ಕ್ರ್ಯಾಕ್ಸ್ ಇದೆಯಾ, ಏನಾದರೂ ಒಡೆದೋಗಿದೆಯಾ, ಹಾಳಾಗಿದೆಯಾ ಅಂತ. ಅದಾದ ನಂತರ ಕರೆಕ್ಟಾಗಿರೋ ಮೊಟ್ಟೆಯನ್ನಷ್ಟೇ ನಾವು ಬೇಯಿಸೋಕ್ಕೆ ತಗೊಳ್ಬೇಕು. ಬೇಯಿಸೋಕ್ಕಿಂತ ಮುಂಚೆ ಎರಡನೇ ಸ್ಟೆಪ್ ಏನು ಅಂತಂದರೆ, ಮೊಟ್ಟೆಯನ್ನು ನೀಟಾಗಿ ನಾವು ತೊಳ್ಕೋಬೇಕು. ನೀರನ್ನು ಹಾಕ್ಕೊಂಡು ಒಂದು ಬೌಲಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು, ಟೇಬಲ್ ಸಾಲ್ಟ್ ಕೂಡ ಆಗುತ್ತೆ, ಉಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಈ ಥರ ಕೈಯಿಂದ ಉಜ್ಜಿಬಿಟ್ಟು, ತುಂಬ ಹಾರ್ಡಾಗಲ್ಲ, ಕೈಯಿಂದ ಮೆತ್ತಗೆ ಉಜ್ಜಿಬಿಟ್ಟು ಮೊಟ್ಟೆಯನ್ನು ತೊಳ್ಕೋಬೇಕು. ಮೊಟ್ಟೆ ಒಂದ್ಸರಿ ಕ್ಲೀನ್ ಆದ ನಂತರ ಇವಾಗ ಮೇನ್ ಸ್ಟೆಪ್ ಏನು ಅಂತಂದರೆ, ಒಂದು ಪಾತ್ರೆನ ತಗೊಳ್ಳಿ. ನಾವು ಮೊಟ್ಟೆ ಬೇಯಿಸೋ ಪಾತ್ರೆ ಯಾವತ್ತೂ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ. ದಪ್ಪ ತಳದ ಪಾತ್ರೆ ಇದ್ದರೆ ಮೊಟ್ಟೆ ಒಡೆದೋಗಲ್ಲ. ಪಾತ್ರೆಗೆ ಮೊಟ್ಟೆ ಬೇಯಿಸಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಅಂದರೆ ಒಂದು ಮೊಟ್ಟೆ ಮುಳುಗುವಷ್ಟು ನೀರು ಹಾಕ್ಕೋಬೇಕು, ಜಾಸ್ತಿ ನೀರು ಹಾಕೋಬಾರ್ದು. ಇದಕ್ಕೆ ಸ್ವಲ್ಪ ವೆನಿಗರ್, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ವೆನಿಗರ್ ಹಾಕೋಬೋದು. ಅದಾದ ನಂತರ ಒಂದು 4-5 ಡ್ರಾಪಷ್ಟು ಕೋಕೋನಟ್ ಆಯಿಲ್ ಅಥವಾ ಕುಕ್ಕಿಂಗ್ ಆಯಿಲನ್ನು ಹಾಕೋಬೇಕು. ಇದು ಯಾಕಂತಂದರೆ ಈ 2 ಇಂಗ್ರೀಡಿಯೆಂಟ್ಸನ್ನು ಹಾಕೋದ್ರಿಂದ ಮೊಟ್ಟೆ ಬೇಗ ಬೇಯುತ್ತೆ ಮತ್ತು ಸಿಪ್ಪೆ ಸುಳಿಯಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಈಗ ಈ ನೀರನ್ನು ನಾವು ಮೊದಲು ಕುದಿಸ್ಕೋಬೇಕು. ಸ್ಟವ್ ಮೇಲೆ ಪಾತ್ರೆನ ಇಟ್ಬಿಡಿ, ಉರಿನ ಹಚ್ಚಿಬಿಟ್ಟು ಹೈ ಫ್ಲೇಮಲ್ಲಿಟ್ಟು ಒಂದು ಮುಚ್ಚಳನ ಮುಚ್ಚಿಬಿಟ್ಟು 1 ನಿಮಿಷ ಬಿಟ್ಬಿಡಿ. 1 ನಿಮಿಷದಷ್ಟೊತ್ತಿಗೆ ನೀರು ಚೆನ್ನಾಗಿ ಕುದೀತಿರುತ್ತೆ. ನಾನು ಎಕ್ಸಾಕ್ಟಾಗಿ 1 ನಿಮಿಷ ತಗೊಂಡಿರೋದು, ಯಾಕಂತಂದರೆ ಪಾತ್ರೆನ ಮುಚ್ಚಿಟ್ಟು ನಾನು ನೀರನ್ನು ಕುದಿಸಿದ್ರಿಂದ 1 ನಿಮಿಷದಲ್ಲಿ ನೀರು ಕುದಿದಿದೆ. ಇವಾಗ ಫ್ಲೇಮನ್ನು ಕಮ್ಮಿ ಇಟ್ಕೊಳ್ಳಿ. ನಿಧಾನಕ್ಕೆ ನಾವು ಮೊಟ್ಟೆನ ಹಾಕೋಬೇಕು. ಒಂದು ಸ್ಪೂನಲ್ಲಿ ಮೊಟ್ಟೆನ ತಗೊಂಡು ಈ ಥರ ನಿಧಾನಕ್ಕೆ ಬಿಸಿ ನೀರೊಳಗಡೆ ಬಿಟ್ಕೊಳ್ಳಿ. ಯಾಕಂತಂದರೆ ಒಂದೇ ಸರಿ ನಮಗೆ ಹಾಕೋಕ್ಕಾಗಲ್ಲ, ಕೈ ಸುಟ್ಟೋಗುತ್ತೆ. ಕೈಯಿಂದ ಹಾಕೋಬೇಡಿ, ಸ್ಪೂನಿಂದ ಈ ಥರ ನಿಧಾನಕ್ಕೆ ಹಾಕೋಬೇಕು. ಯಾಕಂತಂದರೆ ಬಿಸಿ ನೀರಿಗೆ ನಾವು ಮೊಟ್ಟೆ ಹಾಕೋದ್ರಿಂದ ತುಂಬಾ ಕೇರ್ಫುಲ್ಲಾಗಿ ಮೊಟ್ಟೆನ ಹಾಕೋಬೇಕು, ಮೊಟ್ಟೆ ಒಡೆಯಬಾರ್ದು. ಇವಾಗ ಫ್ಲೇಮನ್ನು ಒಂಚೂರು ಜಾಸ್ತಿ ಮಾಡಿ, ಅಂದರೆ ಮೀಡಿಯಮ್ ಫ್ಲೇಮ್ಗಿಂತ ಸ್ವಲ್ಪ ಕಮ್ಮಿ, ಚೂರು ಅಂದರೆ ಒಂದು ಸ್ವಲ್ಪ ಕಮ್ಮಿ ಫ್ಲೇಮಲ್ಲಿ ಮೊಟ್ಟೆಯನ್ನು 1 ನಿಮಿಷ ಬೇಯಿಸಬೇಕು. ಯಾಕೆ ಕಮ್ಮಿ ಫ್ಲೇಮಲ್ಲಿ ನಾವು ಫಸ್ಟ್ ಮೊಟ್ಟೆಯನ್ನು ಬೇಯಿಸಬೇಕು ಅಂತಂದರೆ, ಮೊಟ್ಟೆಯ ಒಳಭಾಗ ಗಟ್ಟಿಯಾಗುತ್ತೆ. ಮೊಟ್ಟೆಯ ಒಳಭಾಗ ಸ್ವಲ್ಪ ಗಟ್ಟಿಯಾಗೋ ತನಕ ಮೊಟ್ಟೆಯನ್ನು ಕಮ್ಮಿ ಫ್ಲೇಮಲ್ಲಿ ಬೇಯಿಸಬೇಕು. ಒಂದೇ ಸರಿ ಹೈ ಫ್ಲೇಮ್ ಇಟ್ಟರೆ ಮೊಟ್ಟೆ ಮೇಲೆ ಕೆಳಗಡೆ ಹಾರಿಬಿಟ್ಟು ಒಡೆದು ಹೋಗೋ ಚಾನ್ಸಸ್ ಇರುತ್ತೆ. 1 ನಿಮಿಷ ಕಮ್ಮಿ ಫ್ಲೇಮಲ್ಲಿ ಮೊಟ್ಟೆನ ಬೇಯಿಸಿದ ಆದ ನಂತರ ಇವಾಗ ಫ್ಲೇಮನ್ನು ಹೈ ಮಾಡಿ ಮತ್ತೆ 1 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸಬೇಕು. ನೀರು ಕಾಯಿಸಲಿಕ್ಕೆ 1 ನಿಮಿಷ, ಮೊಟ್ಟೆನ ಕಮ್ಮಿ ಫ್ಲೇಮಲ್ಲಿ ಬೇಯಿಸಲಿಕ್ಕೆ 1 ನಿಮಿಷ, ಮೊಟ್ಟೆಯನ್ನು ಹೈ ಫ್ಲೇಮಲ್ಲಿ ಬೇಯಿಸಲಿಕ್ಕೆ 1 ನಿಮಿಷ. ಟೋಟಲ್ ಆಗಿ 3 ನಿಮಿಷದ ಗ್ಯಾಸನ್ನು ಅಷ್ಟೇ ತಗೊಂಡಿದ್ದು. ಇವಾಗ ಸ್ಟವನ್ನು ಆಫ್ ಮಾಡಿ ಪಾತ್ರೆನ ಕೆಳಗಿಳಿಸಿ ಈ ಪಾತ್ರೆನ ಬಿಸಿ ಇರುವಾಗಲೇ ಮುಚ್ಚಿಟ್ಟು ಒಂದು 8ರಿಂದ 10 ನಿಮಿಷ ಬಿಡಬೇಕು. ಯಾಕಿದು ಅಂತಂದರೆ, ಈ ಬಿಸಿ ನೀರಲ್ಲಿ ಮೊಟ್ಟೆ 8ರಿಂದ 10 ನಿಮಿಷದೊಳಗಡೆ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಇವಾಗ ಒಂದು 8-10 ನಿಮಿಷ ಆದ ನಂತರ ಈ ನೀರನ್ನು ಹೊರಗಡೆ ಚೆಲ್ಲಿ ಇದಕ್ಕೆ ತಣ್ಣೀರು, ತುಂಬ ತಣ್ಣಗಿರುವಂಥ ನೀರನ್ನು ಹಾಕಿದರೆ ತುಂಬಾ ಒಳ್ಳೆಯದು. ನೀರು ತಣ್ಣಗಿಲ್ಲ ಅಂತಂದರೆ ಒಂದು ಸ್ವಲ್ಪ ಐಸ್ ಕ್ಯೂಬನ್ನು ಹಾಕೋಬೋದು. ಇದನ್ನ ಹಾಕಿಬಿಟ್ಟು ಒಂದು 2 ನಿಮಿಷ ಈ ತಣ್ಣೀರಲ್ಲಿ ಮೊಟ್ಟೆನ ಬಿಟ್ಬಿಡಿ, ಜಸ್ಟ್ 2 ನಿಮಿಷ. ಇದು ಯಾಕಂತಂದರೆ ಮೊಟ್ಟೆ ಸಿಪ್ಪೆ ಇದೆಯಲ್ಲ, ಈರುಳ್ಳಿ ಸಿಪ್ಪೆ ಅಷ್ಟೇ ಸುಲಭದಲ್ಲಿ ನಮಗೆ ತೆಗೆಯಕ್ಕೆ ಬರುತ್ತೆ ಈ ಥರ ತಣ್ಣೀರಲ್ಲಿ ಬೇಯಿಸಿದ ಮೊಟ್ಟೆನ ಸ್ವಲ್ಪ ಹೊತ್ತು ಇಡೋದ್ರಿಂದ. ಇವಾಗ
ಈ ನೀರನ್ನು ಚೆಲ್ಬಿಡಿ. ನೋಡಿ, ಪರ್ಫೆಕ್ಟಾಗಿ ಬೆಂದಿರುವ ಮೊಟ್ಟೆ ರೆಡಿಯಾಗಿದೆ. ಇವಾಗ ಈ ಮೊಟ್ಟೆ ಸಿಪ್ಪೆ ತೆಗೆದು ಮೊಟ್ಟೆ ಯಾವ ಥರ ಬೆಂದಿದೆ ಅಂತ ನಾನು ತೋರಿಸ್ತೇನೆ. ಮೊಟ್ಟೆ ಸಿಪ್ಪೆ ತೆಗೆಯೋದಕ್ಕೂ ಸುಲಭವಾಗಿ ತೆಗೆಯೋದಕ್ಕೂ ಒಂದು ಐಡಿಯಾ ಇದೆ. ಅದೇನು ಅಂತಂದರೆ, ಮೊದಲು ಒಂದು ಸ್ವಲ್ಪ ಮೊಟ್ಟೆನ ನೆಲಕ್ಕೆ ಗುದ್ಬಿಟ್ಟು ಕ್ರ್ಯಾಕ್ ಮಾಡಿಕೊಂಡು ಈಸಿಯಾಗಿ ತೆಗಿಬೋದು. ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಸುಲಭದಲ್ಲಿ ಮೊಟ್ಟೆ ಸಿಪ್ಪೆ ತೆಗೆಯಲಿಕ್ಕೆ ಬರ್ತಾ ಇದೆ ಅಂತ. ನೋಡಿ, ಪರ್ಫೆಕ್ಟಾಗಿ ಮೊಟ್ಟೆ ಸಿಪ್ಪೆ ಕೂಡ ತೆಗೆದಾಗಿದೆ. ಪರ್ಫೆಕ್ಟಾಗಿ ಮೊಟ್ಟೆ ಬೆಂದು ಕರೆಕ್ಟಾಗಿ ಮೊಟ್ಟೆ ರೆಡಿಯಾಗಿದೆ. ನಿಮಗೆ ನಾನು ಈ ಮೊಟ್ಟೆನ ಇವಾಗ ಕಟ್ ಮಾಡಿ ತೋರಿಸ್ತೀನಿ, ಇದು ಯಾವ ಥರ ಬೆಂದಿದೆ ಅಂತ. ನಿಮಗೆ ಡೌಟ್ ಇರ್ಬೋದು 3 ನಿಮಿಷದಲ್ಲಿ ಗ್ಯಾಸಲ್ಲಿ ಮೊಟ್ಟೆ ಬೇಯುತ್ತಂತ. ನೋಡಿ, ಇವಾಗ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ, ನೀವೇ ನೋಡಿ. ನೋಡಿ, ನಿಮಗೆ ಈ ಮೊಟ್ಟೆ ಎಗ್ ಹಳದಿ ಇರುತ್ತಲ್ವ, ಅಲ್ಲಿ ನಡುವಿನಲ್ಲಿ ಮುಟ್ಟಿದರೆ ಗೊತ್ತಾಗುತ್ತೆ. ಅದು ಸ್ವಲ್ಪ ಪಸೆ ನೀರಿನ ಅಂಶ ಇದ್ದರೆ ಮೊಟ್ಟೆ ಸರಿಯಾಗಿ ಬೆಂದಿರಲ್ಲ. ನಡುವಿನ ಭಾಗ ಕರೆಕ್ಟಾಗಿ ಬೆಂದಿದೆ ಅಂತಂದರೆ ಮೊಟ್ಟೆ ಪರ್ಫೆಕ್ಟಾಗಿ ಹಾರ್ಡ್ ಬಾಯ್ಲ್ ಆಗಿದೆ ಅಂತ ಅರ್ಥ. ನೋಡಿದ್ರಲ್ವ, ಇನ್ನೊಂದು ಮೊಟ್ಟೆನ ತೋರಿಸ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಮೊಟ್ಟೆ ಬೆಂದಿದೆ. ಇಷ್ಟೇ. ನೀವೇ ನೋಡಿದಾಗೆ ಟೋಟಲಾಗಿ ಈ ಮೊಟ್ಟೆ ಬೇಯಿಸಲಿಕ್ಕೆ ನಾನು ತೆಗೆದುಕೊಂಡಿರುವಂಥ ಟೈಮ್ 15 ನಿಮಿಷ. ಆದರೆ ನಾನು ಯೂಸ್ ಮಾಡಿರುವಂಥ ಗ್ಯಾಸ್ ಬರೀ 3 ನಿಮಿಷದ್ದು. ನೀವು ಈ ವಿಧಾನದಲ್ಲಿ ಮೊಟ್ಟೆ ಬೇಯಿಸೋದ್ರಿಂದ ಒಂದು ಸರಿ ಮೊಟ್ಟೆ ಬೇಯಿಸುವ ಗ್ಯಾಸಲ್ಲಿ 3 ರಿಂದ 4 ಸರಿ ಮೊಟ್ಟೆ ಬೇಯಿಸ್ಬೋದು. ನಾರ್ಮಲ್ ಆಗಿ ನಾವು ಮಾಡುವಾಗ ಏನು ಮಾಡ್ತೀವಿ, ಒಂದು 8 ರಿಂದ 12 ನಿಮಿಷ ಆದರೂ ಮೊಟ್ಟೆನ ಸ್ಟವ್ ಮೇಲೆ, ಅಂದರೆ ಗ್ಯಾಸ್ ಮೇಲೆ, ಸ್ಟವ್ ಮೇಲೆ ಇಟ್ಟೇ ಬೇಯಿಸ್ತೀವಿ. ಆದರೆ ಈ ವಿಧಾನದಲ್ಲಿ ಗ್ಯಾಸ್ ನಾವು ಯೂಸ್ ಮಾಡಿರೋದು ಬರೀ 3 ನಿಮಿಷ. ಆದ್ದರಿಂದ ನಿಮಗೆ ತುಂಬ ಗ್ಯಾಸನ್ನು ಉಳಿತಾಯ ಮಾಡ್ಬೋದು. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಎಲ್ರಿಗೂ. ಇನ್ನೊಂದು ಏನು ಅಂತಂದರೆ, ಈ ವಿಡಿಯೋನ ನೀವು ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ. ಯಾಕಂತಂದರೆ ತುಂಬ ಜನ ಈ ವಿಧಾನ ಗೊತ್ತಿಲ್ಲದೆ ತುಂಬಾ ಗ್ಯಾಸ್ ವೇಸ್ಟ್ ಮಾಡ್ತಾ ಇರ್ತಾರೆ. ಈ ಥರ ನಿಮ್ಗೆ ಇಷ್ಟೊಂದು ಒಳ್ಳೆಯ ಟಿಪ್ಸ್ ಸಿಗಬೇಕಿದ್ರೆ ಅದನ್ನ ಬೇರೆಯವ್ರ ಜೊತೆ ಶೇರ್ ಮಾಡೋದಕ್ಕೆ ಕೂಡ ಮರಿಬೇಡಿ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಇನ್ನು ಬೇಕಾದಷ್ಟು ಮೊಟ್ಟೆ ಬೇಯಿಸುವಂತಹ ಬೇರೆ ವಿಧದ ಟ್ರಿಕ್ಸ್ಗಳಿದೆ. ಆ ವಿಡಿಯೋಗಳ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಎಲ್ಲ ವಿಡಿಯೋಸ್ಗಳು ವೈರಲ್ ಆಗಿದೆ. ನೀವು ಆ ವಿಡಿಯೋಸ್ಗಳನ್ನು ಕೂಡ ರೆಫರ್ ಮಾಡ್ಬೋದು. ಇಷ್ಟಲ್ಲದೆ ಬೇರೆ ಕಿಚನ್ ಟಿಪ್ಸ್ಗಳು, ಬೇರೆ ಒಳ್ಳೊಳ್ಳೆ ರೆಸಿಪೀಸ್ಗಳು ಕೂಡ ಇದೆ. ಎಲ್ಲ ವೀಡಿಯೋಸ್ಗಳನ್ನು ನೋಡೋದನ್ನು ಮರಿಬೇಡಿ. ನನ್ನ ವೀಡಿಯೋಸ್ಗಳನ್ನು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.